ಎಲ್ಲರಿಗೂ ನಮಸ್ಕಾರ. ಆ, ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಗೆ ಇವತ್ತು ನಮ್ಮ ಹೈಕಮಾಂಡ್ ಹೆಚ್ಚು ಒತ್ತು ಕೊಡುವಂತ ಕೆಲಸ ಮಾಡ್ತಾ ಇದೆ. ಈಗ ರಾಜ್ಯ ಮಟ್ಟದಲ್ಲಿ ಕೆಪಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಪುತ್ತೂರಿನ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಮಾಜಿ ಸಂಸದರಾದಂಥ ವಿನಾಯಕ್ ಪರಸವರಕ್ಕೆ ಅವರು ಇವತ್ತು ಅಧ್ಯಕ್ಷ ಆಗಿದ್ದುಕೊಂಡು ಇಡೀ ಜಿಲ್ಲೆಯನ್ನು ಮತ್ತು ತಾಲೂಕು ಕೇಂದ್ರವನ್ನು ಸುತ್ತಾಡಿ ಇವತ್ತು ಪ್ರಚಾರ ಸಮಿತಿಯ ಬ್ಲಾಕ್ ಮಟ್ಟದ, ಗ್ರಾಮ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಸಮಿತಿ ರಚನೆ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು, ಅದರ ಸಿದ್ಧಾಂತದ ಬಗ್ಗೆ ಮತ್ತೆ ಸರ್ಕಾರದ ಕಾರ್ಯಕ್ರಮಗಳನ್ನ ಹೆಚ್ಚು ಒತ್ತು ಕೊಟ್ಟು ಪ್ರಚಾರ ಕೊಡಬೇಕು ಎಂಬ ದೃಷ್ಟಿಯಿಂದ ಇವತ್ತು ಕಾರ್ಯಯೋಜನೆ ಹಾಕಿಕೊಂಡಿದೆ. ವಿಶೇಷವಾಗಿ ಮೊದಲು ಚುನಾವಣಾ ಪ್ರಚಾರ ಸಮಿತಿ ಅಂತ ಇತ್ತು. ಚುನಾವಣೆ ಸಂದರ್ಭ ಪ್ರಚಾರ ಮಾಡುವಂಥದ್ದು. ಈಗ ಹಾಗಲ್ಲ, 365 ದಿವಸ ಕೂಡ 24/7 ಕಾಂಗ್ರೆಸ್ನ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ, ಜನಪರ ಯೋಜನೆಗಳು, ಕಾಂಗ್ರೆಸ್ನ ಇತಿಹಾಸ, ದೇಶದ ಇತಿಹಾಸ, ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮತ್ತೆ ಹಿಂದಿನ ಆ ಬಗ್ಗೆ ಅದರ ಇತಿಹಾಸವನ್ನ ಜನರಿಗೆ ಮತ್ತು ಮನಮುಟ್ಟುವಂತೆ ತಿಳಿಸುವ ರೀತಿಯಲ್ಲಿ ಇವತ್ತು ಪ್ರಚಾರ ಮಾಡುವ ರೀತಿಯಲ್ಲಿ ಇವತ್ತು ಜವಾಬ್ದಾರಿ ಕೊಟ್ಟು ಇವತ್ತು ಪ್ರಚಾರ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಇವತ್ತು ಜಿಲ್ಲೆಯಲ್ಲಿ 2 ಭಾಗ ಮಾಡಿದ್ದಾರೆ. ಮಂಗಳೂರು 3 ವಿಧಾನಸಭಾ ಕ್ಷೇತ್ರ ಮತ್ತು ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರ, ಒಟ್ಟು 4 ವಿಧಾನಸಭಾ ಕ್ಷೇತ್ರವನ್ನ ಮಂಗಳೂರು ಜಿಲ್ಲೆ ಅಂತೇಳಿ ಮಾಡಿದ್ದಾರೆ. ಅದು ಮಹಿಳಾ ಕಾಂಗ್ರೆಸ್ ಅದನ್ನು ಅದೇ ತರ ಮಾಡಿದ್ದಾರೆ. ನಮ್ಮ ಪ್ರಚಾರ ಸಮಿತಿಯನ್ನು ಅದೇ ತರ ಮಾಡಿದ್ದಾರೆ. ಬಂಟ್ವಾಳ, ಬೆಳ್ತಂಗಡಿ, ಸುಳ್ಯ, ಪುತ್ತೂರು ಈ 4 ವಿಧಾನಸಭಾ ಕ್ಷೇತ್ರವನ್ನ ಒಳಗೊಂಡಂತ ದಕ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಗ್ರಾಮಾಂತರದಲ್ಲಿ ಮಾಡಿ ನನ್ನನ್ನು ಅಧ್ಯಕ್ಷ ಮಾಡಿದ್ದಾರೆ. ಈ 4 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಮತ್ತು ನಮ್ಮ ಎಲ್ಲ ಏನು ಜವಾಬ್ದಾರಿ ಇದೆ ಅದನ್ನು ನಿರ್ವಹಿಸುವಂತ ಕೆಲಸವನ್ನು ಮಾಡಬೇಕಾಗಿದೆ. ಈಗ ತಾನೇ ಎಲ್ಲ ಬ್ಲಾಕ್ಗಳಿಗೆ ಅಧ್ಯಕ್ಷರನ್ನು ನೇಮಕ ಮಾಡಲಾಗಿದೆ ಪ್ರಚಾರ ಸಮಿತಿದು, ಮತ್ತು ವಿಧಾನಸಭಾ ಕ್ಷೇತ್ರದ ಕೂಡ ಅಧ್ಯಕ್ಷರ ನೇಮಕ ಮಾಡಲಾಗಿದೆ. ಈಗ ನಾವು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಡಾಕ್ಟರ್ ರಾಜನಾಥ್ ಅವರು ವಿಟ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿದ ಕ್ರಿಯಾಶೀಲ ಒಂದು ವ್ಯಕ್ತಿ, ಅವರನ್ನ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ, ನಮ್ಮ ಪುತ್ತೂರಿನ ಶಾಸಕರ ಮತ್ತು ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳ, ಆ ಭಾಗದ ಜಿಲ್ಲೆಯ ನಾಯಕರುಗಳು, ಆ ಭಾಗದಲ್ಲಿರುವಂಥ ಪಕ್ಷದ ಕಳೆದ ಚುನಾವಣೆ ಅಭ್ಯರ್ಥಿಗಳು, ಬ್ಲಾಕ್ ಅಧ್ಯಕ್ಷರ ಸಲಹೆ ಸೂಚನೆ ಮೇರೆಗೆ ಇವತ್ತು ಎಲ್ಲ ಬ್ಲಾಕ್ಗಳಿಗೆ ಮತ್ತು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ ನೇಮಕ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ನಾಡ್ದು 16ನೇ ತಾರೀಕಿಗೆ ಜೈನ ಭವನದಲ್ಲಿ ಜಿಲ್ಲಾ ಮಟ್ಟದ ಪ್ರಚಾರ ಸಮಿತಿ ಹಾಗೂ ವಿಧಾನಸಭಾ ಕ್ಷೇತ್ರ ಪ್ರಚಾರ ಸಮಿತಿ, ಬ್ಲಾಕ್ ಮಟ್ಟದ ಪ್ರಚಾರ ಸಮಿತಿಯ ಪದಾಗ್ರಹಣ ಮತ್ತು ಕಾರ್ಯಕರ್ತರ ಸಮಾವೇಶವನ್ನ ಆಯೋಜನೆ ಮಾಡಿದ್ದೇವೆ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರ ಶಾಸಕರಂತ, ಜನಪ್ರಿಯ ಶಾಸಕರಂತ ಅಶೋಕ್ ಕುಮಾರ್ ರೈ ಅವರು ಉದ್ಘಾಟನೆ ಮಾಡಲಿದ್ದಾರೆ. ನಮ್ಮ ರಾಜ್ಯದ ಅಧ್ಯಕ್ಷರು ವಿನಾಯಕ್ ಪರಸವರಕ್ಕೆ ಅವರು ಆ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಮತ್ತೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಪುತ್ತೂರು ಬ್ಲಾಕಿಗೆ ಸಂಬಂಧಪಟ್ಟು ಅವರ ಕ್ಷೇತ್ರದಲ್ಲಿ ಅವರ ವ್ಯಾಪ್ತಿಯಲ್ಲಿ ಆಗುವ ಕಾರಣ ಅವರು ಪ್ರಾಸ್ತಾವಿಕ ಭಾಷಣವನ್ನ ಮಾಡ್ತಾರೆ. ಮತ್ತೆ ಮುಖ್ಯ ಭಾಷಣಕಾರರಾಗಿ ನಮ್ಮ ಉಪಾಧ್ಯಕ್ಷರು ಕೆಪಿಸಿಸಿಯ ಪ್ರಚಾರ ಸಮಿತಿ ಉಪಾಧ್ಯಕ್ಷರು ಮತ್ತು ವಕ್ತಾರರಾದಂಥ ಮುನೀರ್ ಜನ್ಸಾಲೆ ಅವರು ಪ್ರಮುಖ ಭಾಷಣಕಾರರಲ್ಲಿ ಭಾಗಿಯಾಗ್ತಾರೆ. ಮತ್ತೆ ಸುಧೀರ್ ಕುಮಾರ್ ಮರೋಳಿ ಇವರು ಕೆಪಿಸಿಸಿ ಪ್ರಚಾರ ಸಮಿತಿಯ ಮುಖ್ಯ ಸಂಯೋಜಕರು, ಇವರು ಕೂಡ ಮುಖ್ಯ ಭಾಷಣಕಾರರಾಗಿ ಅವರು ಬರಲಿದ್ದಾರೆ. ಮತ್ತೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಪ್ರೋಟೋಕಾಲ್ ಪ್ರಕಾರ, ಪಕ್ಷದ ಶಿಷ್ಟಾಚಾರ ಪ್ರಕಾರ ನಾವು ಎಲ್ಲ ನಾಯಕರನ್ನ ಈ ಒಂದು ಕಾರ್ಯಕ್ರಮ ಆಹ್ವಾನಿಸಿದೆ ಮತ್ತು ಆಮಂತ್ರಣ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದೇವೆ. ರಮಣತ್ರಯ ಅವರು ನಮ್ಮ ಜಿಲ್ಲೆಯ ಹಿರಿಯ ನಾಯಕರು, ಅವರು ಕೂಡ ಮುಖ್ಯ ಅತಿಥಿಗಳಾಗಿ, ಮತ್ತೆ ಮಂಜುನಾಥ್ ಭಂಡಾರಿ ಅವರು ಕಾರ್ಯಾಧ್ಯಕ್ಷರು ಕೆಪಿಸಿಸಿದು, ಹರೀಶ್ ಕುಮಾರ್ ಮಾನ್ಯ ಜಿಲ್ಲಾಧ್ಯಕ್ಷರು, ಐವಾನ್ ಡಿಸೋಜ ಶಾಸಕರು, ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಮಾಜಿ ಶಾಸಕರು ಮತ್ತು ರಾಜ್ಯದ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರು, ಜೆ.ಆರ್. ಲೋಬೋ ಮಾಜಿ ಶಾಸಕರು ಮತ್ತು ಕೆಪಿಸಿಸಿ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರು, ಪಾರ್ಲಿಮೆಂಟಿನ ಕಳೆದ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿದ್ದಂಥ ನಮ್ಮ ನಾಯಕರಾದ ಪದ್ಮರಾಜ್ ಆರ್ ಪೂಜಾರಿ ಅವರು, ನಮ್ಮ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿದ್ದಂಥ ಮತ್ತು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ರಕ್ಷ ಶಿವರಾಮ್
ಇನ್ನೋರ್ವ ನಮ್ಮ ಕೆಪಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ MS ಮೊಹಮ್ಮದ್, ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಅಂತ ಶ್ರೀ ಭರತ್ ಮುಂಡೋಡಿ, ನಮ್ಮ ಕೆಪಿಸಿಸಿ ಪ್ರಚಾರ ಸಮಿತಿಯ ಮುಖ್ಯ ಸಂಯೋಜಕ ಅಂತ KP ಜಾನಿ ಕಲ್ಲುಗುಂಡಿ, ಶ್ರೀಮತಿ ಕೃಪಾ ಆಳ್ವ, ಮತ್ತೆ ಸುಳ್ಯ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂಥ ಕೃಷ್ಣಪ್ಪ, ಮತ್ತೆ ಜಿಲ್ಲೆಯ ಈ ಭಾಗದಲ್ಲಿ 4 ವಿಧಾನಸಭಾ ಕ್ಷೇತ್ರ ನನ್ನ ಪ್ರಚಾರ ಸಮಿತಿ ವ್ಯಾಪ್ತಿಗೆ ಬರುವಂತ ಜಿಲ್ಲೆಯ ಅಧ್ಯಕ್ಷರುಗಳು, ಮುಂಚೂಣಿ ಘಟಕ ಅಧ್ಯಕ್ಷರನ್ನು ಕರೆದಿದ್ದೇವೆ. ಶಾಹುಲ್ ಹಮೀದ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು, ಅವರು ಬೆಳ್ತಂಗಡಿಯವರು. ಶ್ರೀಮತಿ ಉಷಾಂಚನ್ ಅಧ್ಯಕ್ಷರು ಢಾಕಾ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಗ್ರಾಮಾಂತರ ಜಿಲ್ಲೆ, ಅವರು ಸುಳ್ಯ ಕ್ಷೇತ್ರದವರು, ನೆಲಡಿಯವರು. ಶ್ರೀ ಜೋಕಿಮಿಡಿ ಸೋಜಾ ನಮ್ಮ ಸೇವಾದಳದ ಅಧ್ಯಕ್ಷರು ಪುತ್ತೂರಿನವರು. ಇಬ್ರಾಹಿಂ ನವಾಜ್ ಅವರು ಬಂಟ್ವಾಳ ಕ್ಷೇತ್ರದವರು, ಯುವ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರು. ಡೆನ್ನಿಸ್ ಡಿ ಸಿಲ್ವಾ ಮಂಗಳೂರು ಜಿಲ್ಲೆಯ ಮಂಗಳೂರು ಜಿಲ್ಲೆಯ ಪ್ರಚಾರ ಸಮಿತಿಯ ಅಧ್ಯಕ್ಷರು. ಸುಭಾಷ್ ಚಂದ್ರ ಶೆಟ್ಟಿ ಕೊಳನಾಡು, ಅವರು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಘಟಕದ ಜಿಲ್ಲಾ ಅಧ್ಯಕ್ಷರು. ಇವರನ್ನು ನಾವು ಪ್ರೋಟೋಕಾಲ್ ಪ್ರಕಾರ ನಾವು ಕರೆದಿದ್ದೇವೆ. ಮತ್ತೆ ಎಲ್ಲ ಬ್ಲಾಕ್ ಅಧ್ಯಕ್ಷಗಳು, ನಮ್ಮ ವ್ಯಾಪ್ತಿಗೆ ಬರುವ 4 ವಿಧಾನಸಭಾ ಕ್ಷೇತ್ರದ 9 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ನಾವು ಮುಖ್ಯ ಅತಿಥಿಯಾಗಿ ಕರೆದಿದ್ದೇವೆ. ಮತ್ತೆ ಡಾಕ್ಟರ್ ರಘು ಬೆಳ್ಳಿಪಾಡಿ ಕೆಪಿಸಿಸಿ ಸದಸ್ಯರು, ಪ್ರಸಾದ ಕೌಶಲ್ ಶೆಟ್ಟಿ ಕೆಪಿಸಿ ಸದಸ್ಯರು, ಸತೀಶ್ ಕೆಡಂಜಿ ಕೆಪಿಸಿ ಸದಸ್ಯರನ್ನು ನಾವು ಮುಖ್ಯ ಅತಿಥಿಗಳಾಗಿ ಕರೆದಿದ್ದೇವೆ. ಮತ್ತೆ ಢಾಕಾ ಜಿಲ್ಲಾ ಕಾಂಗ್ರೆಸ್ನ ವಕ್ತಾರರಾದಂಥ ಮೊಹಮ್ಮದ್ ಬರಗನೂರನ್ನು, ಮತ್ತೆ ಪೂಡದ ಅಧ್ಯಕ್ಷ ಪ್ರೋಟೋಕಾಲ್ ಸರ್ಕಾರದ ಒಂದು ನೇಮಕಾತಿಯಲ್ಲಿರುವಂತಹ ಪ್ರೋಟೋಕಾಲ್ ಪ್ರಕಾರ ಅವರು ಅಮಲ ರಾಮಚಂದ್ರ ಪುತ್ತೂರು ಪೂಡ ಅಧ್ಯಕ್ಷರು, ಮತ್ತು ಉಮ್ಮನ ಶೆಟ್ಟಿ ಬೆರ್ನೆ ಪುತ್ತೂರು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಅನ್ನು ನಾವು ಮುಖ್ಯ ಅತಿಥಿಯಾಗಿ ಕರೆದಿದ್ದೇವೆ. ಮತ್ತೆ ರಾಜ್ಯದ ಪ್ರಚಾರ ಸಮಿತಿಯ ಸಂಯೋಜಕರು ಇಬ್ರಾಹಿಂ ಗುರುಡಗ, ಮಾಜಿ ಅಧಿಕಾರಿ, ನಿವೃತ್ತ ಅಧಿಕಾರಿ, ಅವರು ರಾಜ್ಯದ ಸಂಯೋಜಕರಾಗಿ ಕೆಲಸ ಮಾಡ್ತಿದ್ದಾರೆ, ಅವರನ್ನು ಕರೆದಿ. ಮತ್ತು ಅವರು ಡಾಕ್ಟರ್ ನಿಶ್ಚಲ್ ದಂಬೆಕೋಡಿ ಕೊಡಗು, ಅವರು ರಾಜ್ಯ ಸಂಯೋಜಕರು. KP ಥೋಮಸ್ ರಾಜ್ಯ ಸಂಯೋಜಕರು. ತೇಜಸ್ವಿ ರಾಜ್ ಮಂಗಳೂರಿನವರು ರಾಜ್ಯ ಸಂಯೋಜಕರು. ಪದ್ಮಪ್ರಸಾದ್ ಜೈನ ರಾಜ್ಯ ಸಂಯೋಜಕರು. ಶಶಿಕಿರಣ್ ರೈ ಇವರೇ ರಾಜ್ಯ ಸಂಯೋಜಕರು. ಪ್ರವೀಣ್ ನಾಯ್ಕ ರಾಜ್ಯ ಸಂಯೋಜಕರು. ಇಷ್ಟು ಜನರನ್ನ, ಚಂದ್ರ ಶೆಟ್ಟಿ ನಮ್ಮ ಕಮಲದ ಅಧ್ಯಕ್ಷರು, ಅವರು ಕೂಡ ರಾಜ್ಯ ಸಂಯೋಜಕರು. ಇಷ್ಟು ಜನರನ್ನ ನಾವು ಎಲ್ಲರನ್ನು ಒಳಗೊಂಡಂತೆ ಯಾರನ್ನು ಬಿಡದೆ ನಾವು ಇವತ್ತು ಕಾರ್ಯಕ್ರಮದಲ್ಲಿ ಅವರನ್ನು ಕರೆದಿದ್ದೇವೆ. ಇವತ್ತು ಆ ಕಾರ್ಯಕ್ರಮ ಬೆಳಿಗ್ಗೆ 10 ಗಂಟೆ ಪ್ರಾರಂಭ ಆಗ್ತದೆ. ಹೆಚ್ಚು ಜನ ಭಾಷಣ ಮಾಡಲಿಕ್ಕಿಲ್ಲ, ಮಧ್ಯಾಹ್ನ ಮುಗಿಸ್ತೇವೆ. ಎಲ್ಲ ನಾಯಕರುಗಳಿಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಇಲ್ಲ, ತುಂಬ ಸಮಯದ ಅಭಾವ ಇದೆ. ಮತ್ತು ಒಂದು ನಿಯಮವನ್ನು ಪಾಲಿಸಬೇಕು ಅಂತ ಮಾಡಿದ್ದೇವೆ, ಅಲ್ಲಿ ಒಂದು ಶಿಸ್ತನ್ನು ಪಾಲಿಸಬೇಕು ಅಂತ. ಈ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಮಾಧ್ಯಮದವರೆಲ್ಲ ಸಹಕಾರ ನಮಗೆ ಕೊಡಬೇಕು ಅಂತ ನಾನು ಕೇಳಿದ್ವಿ. ಜಾಸ್ತಿ ಕಾರ್ಯಕರ್ತರು ಮತ್ತೆ ಬೆಳ್ತಂಗಡಿ, ಸುಳ್ಯ, ಬಂಟ್ವಾಳದ ಕಾರ್ಯಕರ್ತರು ಬರ್ತಾರೆ. ಆದರೆ ನಾವು ಇಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ದೇವೆ. ನಾವು ಎಲ್ಲ ಹಿರಿಯ ಕಾಂಗ್ರೆಸ್ಸಿಗರನ್ನ ಎಲ್ಲರಿಗೂ ನಾವು ಸಂಪರ್ಕ ಮಾಡ್ತಿದ್ದೇವೆ. ನಮ್ಮ ತಂಡವಾಗಿ ಇವತ್ತು ಅವರನ್ನು ಫೋನ್ ಮೂಲಕ ಸಂಪರ್ಕ ಮಾಡುವಂಥದ್ದು, ವ್ಯಕ್ತಿಗೆ ಭೇಟಿ ಮಾಡಿ ಸಂಪರ್ಕ ಮಾಡುವಂಥದ್ದು ನಮ್ಮ ಕಾರ್ಯಕರ್ತರು ಮಾಡ್ತಿದ್ದಾರೆ. ವಲಯ ಅಧ್ಯಕ್ಷರನ್ನು ಎಲ್ಲ ಸಂಪರ್ಕಿಸಿದೆ. ಮಹಿಳಾ ಕಾಂಗ್ರೆಸ್ ಎಲ್ಲ ಮುಂಚೂಣಿ ಘಟಕದ ಸಕ್ರಿಯ ಕಾರ್ಯಕರ್ತರನ್ನು ಮತ್ತು ಬೂತ್ ಮಟ್ಟದ ಎಲ್ಲ ಅಧ್ಯಕ್ಷರು ಮತ್ತು ಅಲ್ಲಿಯ ತಳಮಟ್ಟದ ಕಾರ್ಯಕರ್ತರು ಎಲ್ಲರನ್ನು ನಾವು ಇವತ್ತು ಕರೆಯುವಂತ ಕೆಲಸವನ್ನು ಮಾಡಿದ್ದೇವೆ. ಯಾರನ್ನು ಬಿಟ್ಟು ಮಾಡುವಂಥದ್ದು ಎಲ್ಲರನ್ನು ವೇದಿಕೆಯಲ್ಲಿ ಎದುರು ಕೂಡ ಕೂತ್ಕೊಂಡು ಜನ ಬೇಕಲ್ಲ, ಕಾರ್ಯಕರ್ತರು ಬೇಕಲ್ಲ, ಹಾಗೆ ಎಲ್ಲರನ್ನು ಕರೆಯುವಂತ ಕೆಲಸವನ್ನು ಮಾಡಿದ್ದೇವೆ. ನಾನು ಅದರಲ್ಲಿ ಏನು ಮಾತಾಡ್ಲಿಕ್ಕಿಲ್ಲ, ಗೊಂದಲ ಸರಿಯಾಗ್ತಾ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಅದು ಉದ್ದೇಶಪೂರ್ವಕ ಅಂತಲೇ ಕಾಣುವುದಿಲ್ಲ. ಯಾಕಂದ್ರೆ ಉದ್ದೇಶಪೂರ್ವಕ ಅಲ್ಲ, ಅದು ಈ ತರಾತುರಿಯಲ್ಲಿ ಮಾಡಿದಂತ ಒಂದು, ಅಂದ್ರೆ DK ಶಿವಕುಮಾರ್ ಬರುವಂತ ಕಾರ್ಯಕ್ರಮ, KPCC ರಾಜ್ಯಾಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಅವ್ರು ಬರುವ ಕಾರ್ಯಕ್ರಮದಲ್ಲಿ ಕೆಲಸದ ಒತ್ತಡ ಇದೆ, ಎಲ್ಲ ಆಗ್ಬೇಕು, 2 ದಿವಸದಲ್ಲಿ ಎಲ್ಲ ಆಗ್ಬೇಕು. ನಾನು ತಿಳ್ಕೊಂಡ ಮಟ್ಟಿಗೆ ಪರ್ಪಸ್ಲಿ ಅಲ್ಲ ಅದು. ಆದ್ರೆ ಅದನ್ನು ಮತ್ತೆ ಸರಿಪಡಿಸುವಂತ ಕೆಲಸ ಆಗ್ತದೆ. ಆ ಒಂದು ಸಮಸ್ಯೆ ಅದೊಂದು ಆದ ಕಾರಣ ನಾವು ಕೂಡ ಜಾಗೃತಿಯಲ್ಲಿ ಇರಬೇಕಾದ ಅವಕಾಶ ಆಯ್ತು. ಯಾಕಂದ್ರೆ ಎಲ್ಲರನ್ನೂ ಸೇರಿಸಿ ಮಾಡುವಂತದ್ದು ಎಲ್ರಿಗೂ ಒಂದು ಪಾಠ. ಅಂದ್ರೆ ಬೇಕಂತಲೇ ಮಾಡುವಂತಲ್ಲ, ಯಾರನ್ನು ಹೆಸರು ಹಾಕ್ಬಾರ್ದು ಅಂತಲೇ ಒಂದು ವಿಷಯದಲ್ಲಿ ಏನಿಲ್ಲ. ಇಲ್ಲ, ಅಷ್ಟು ದೊಡ್ಡ ಎಫೆಕ್ಟ್ ಅಂತ ಹೇಳಲಿಕ್ಕೆ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳುದಿಲ್ಲ. ಬೇಜಾರಾಗಿದೆ ಕೆಲವರಿಗೆಲ್ಲ. ಬೇಜಾರಾಗುವುದಕ್ಕೆ ಮತ್ತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ವೈರಲ್ ಆಗ್ತಲ್ಲ ಅದು. ಅದೇ ಅದರನ್ನು ಸ್ವಲ್ಪ ಆಗಿದೆ. ಆದ್ರೆ ಮತ್ತೆ ಜನ ಇದ್ರು, ಇಲ್ಲ ಅಂದ್ರೆ ಇಲ್ಲ. ಈಗ ನಮ್ಮ ಗುದ್ರ ಭೇಟಿಯಲ್ಲಿ ಜನ ಇದ್ರು.
ಪೇಟೆಯಲ್ಲಿ ಒಂದು ಪಾದಯಾತ್ರೆಯಲ್ಲಿ ಯಶಸ್ವಿ ಪಾದಯಾತ್ರೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಅದು ನಿಮಗೆ ಏನಿದು ಗುಂಪಾಗಿ ಕಾಣಿಲ್ಲ ಅಲ್ಲ, ಅಂದ್ರೆ ನಡೆಯುವಾಗ ಸ್ವಲ್ಪ ಫಾಸ್ಟ್ ನಡೀತಾರೆ. ಕೆಲವರು ಒಟ್ಟೊಟ್ಟಿಗೆ ನಡೆದ್ರೆ ಅವರ ಚಪ್ಪಲು ಅವರ ಶೂ ಎಲ್ಲ ತುಳಿತಾರೆ ಅಂತೇಳಿ ಮುಂದೆ ಅದನ್ನೇ ವೈರಲ್ ಮಾಡಿದವರು ಇದ್ದಾರೆ. ಆದರೆ ಪುತ್ತೂರಿನಲ್ಲಿ ಇಡೀ ಜಿಲ್ಲೆಯಲ್ಲಿ ನಡೆದಂತ ಪಾದಯಾತ್ರಾ ಕಾರ್ಯಕ್ರಮ ಯಶಸ್ವಿ ಆಗಿದೆ. ಮತ್ತೆ ನಡೆಯುವವರಿಗೆ ನಿಮಗೆ ಗೊತ್ತುಂಟಲ್ಲ, ನಿಮಗೆ ನಡೆಯುವಾಗ ಕಷ್ಟ ಆಗ್ತದೆ, ಸ್ವಲ್ಪ ಕೂತ್ಕೊಳ್ತಾರೆ, ಸ್ವಲ್ಪ ಬಾಕಿ ಆಗ್ತಾರೆ, ಅದು ಸೇರ್ಕೊಳ್ಳಿಕ್ಕಿಂತ ಬರ್ತದೆ. ಅದನ್ನೇ ಫೋಟೋ ಹಾಕಿ ವೈರಲ್ ಮಾಡುವಂಥದ್ದೆಲ್ಲ ಮಾಡ್ತಾರೆ. ಅದೆಲ್ಲ ಸ್ವಾಭಾವಿಕ, ಅದನ್ನು ನಾವೇನು ಮಾಡ್ಲಿಕ್ಕೆ ಆಗಲ್ಲ, ಅದು ಮಾಡ್ತಾರೆ, ಅದೆಲ್ಲ ಆಗಿದೆ. ಆದರೆ ನಮ್ದು ಪುತ್ತೂರು ಕ್ಷೇತ್ರ ಕ್ಷೇತ್ರ ಜಿಲ್ಲೆಯಲ್ಲಿ ಯಶಸ್ವಿ ಪಾದಯಾತ್ರೆ ಆಗಿದೆ. ಈಗಿನ ಮಟ್ಟಿಗೆ ಪಕ್ಷದ ಮತ್ತು ಸರ್ಕಾರದ ಕಾರ್ಯಕ್ರಮ ಪ್ರಚಾರ ದೊಡ್ಡ ಮಟ್ಟದಲ್ಲಿ ಆಗ್ತಾ ಉಂಟು. ಬಟ್ ನಿಮಗೆ ಸುಳ್ಯ ಬೆಳ್ತಂಗಡಿ ಮತ್ತು ಬಂಟ್ವಾಳ ಈ ಕ್ಷೇತ್ರದಲ್ಲಿ ಶಾಸಕರಿಂದ ಸರ್ಕಾರದ ಕಾರ್ಯಕ್ರಮವನ್ನು ಜನಮಟ್ಟಕ್ಕೆ ತರಿಸುವುದು ಮತ್ತು ನಿಮ್ಮ ವಿಶೇಷ ಪ್ರಚಾರ ಅದು ಹೇಗೆ ಸವಾಲು? ಈಗ ನಾನು ಒಂದು ವಿಚಾರ ನಮ್ಮಲ್ಲಿ ನನ್ನ ಗಮನಕ್ಕೆ ತರ್ತೇನೆ. ಆಕ್ಚುಲಿ ನಮ್ಮ ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮವನ್ನು ಪ್ರಚಾರ ಮಾಡೋದು, ಸರ್ಕಾರದ ಕಾರ್ಯಕ್ರಮ ಏನು ಪ್ರಣಾಳಿಕೆ ಕೊಟ್ಟಿದೆ, ಏನು ಅನುಷ್ಠಾನ ಮಾಡ್ತಿದ್ದಾರೆ, ಮತ್ತೆ ಕ್ಷೇತ್ರದ ಶಾಸಕರು ಅವರ ಅಭಿವೃದ್ಧಿ ಕಾರ್ಯಕ್ರಮಗಳು ಪಕ್ಷ ಮತ್ತು ಸರ್ಕಾರದ ಪೂರಕ ಕಾರ್ಯಕ್ರಮಗಳು ಮಾತ್ರ ಪ್ರಚಾರ ಮಾಡಿ. ವೈಯಕ್ತಿಕ ಕಾರ್ಯಕ್ರಮ ಯಾರ್ದು ಪ್ರಚಾರ ಮಾಡ್ರಿ, ನಾಯಕರದು ಕೆಲವರಿದ್ದಾರೆ, ಕೆಲವು ನಾಯಕರು ಆ ಮದುವೆ ಹೋಗಿದ್ದಾರೆ, ಈ ಮುಂಜಿಗೆ ಹೋಗುದು, ಅದು ನಮ್ಮ ಪ್ರಚಾರ ಸಮಿತಿ ಕೆಲಸ ಅಲ್ಲ. ಅದವರವರು ಯಾರಾದ್ರೂ ಇಟ್ಟುಕೊಳ್ಬೇಕು, ಸೋಷಿಯಲ್ ಮೀಡಿಯಾ ಇಟ್ಟುಕೊಳ್ಳುವಂಥದ್ದು. ಇದು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ಆಧಾರದಲ್ಲಿ ನಾವು ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಕಾರ್ಯಕ್ರಮ ಇದೆ. ಕೆಲವರು ನೋಡಿ ಮೊನ್ನೆ ಬೆಳೆ ವಿಮೆ ಕಾರ್ಯಕ್ರಮ ಅದರ ಬಗ್ಗೆ ಗೊಂದಲಗೊಂಡಿದ್ರು. ಅದರ ಬಗ್ಗೆ ಸತ್ಯಾಂಶ ಯಾರಿಗೂ ಗೊತ್ತಿಲ್ಲ, ನಾವು ಪ್ರೆಸ್ ಮಾಡ್ಬೇಕಂತ ಮಾಡ್ಲಿಕ್ಕೆ ಆಗಲಿಲ್ಲ. ಅದೆಲ್ಲ ಅವರಿಗೆ ಮಾಹಿತಿ ಕೊಡ್ತೇವೆ ನಾವು. ಎಲ್ಲ ಇಲಾಖೆ ಕಾರ್ಯಕ್ರಮಗಳನ್ನು ನಾವು ಕೇಳ್ತೇವೆ. ಇದೆಲ್ಲ ಮೊನ್ನೆ ಜುಲೈಯಲ್ಲಿ ಕಳೆದ 2023ಕ್ಕೆ ಸಾಲ ಮನ್ನಾ ಮಾಡಿದ್ದಾರೆ ಡಿಫಾಲ್ಟರ್ ಆದ ಸೊಸೈಟಿ. ಯಾರಿಗೆ ಪ್ರೆಷರ್ ಆಗಿಲ್ಲ, ನಮ್ಮ ಸರ್ಕಾರ ಮಾಡಿದೆ. ಈಗ ಮಹಿಳೆಯರಿಗೆ ಅವರ ಮುಟ್ಟುವ ಸಂದರ್ಭದಲ್ಲಿ ರಜೆ ಕೊಡುವಂತ ಕಾರ್ಯಕ್ರಮ ಇದೆ, ಪ್ರಚಾರ ಯಾರು ಮಾಡಬೇಕು? ನಾವು ಮಾಡಬೇಕು. ಸರ್ಕಾರದ ಈಗ ಗ್ಯಾರಂಟಿ ಯೋಜನೆ ಅಬ್ಬರದ ಪ್ರಚಾರ ಆಗಿದೆ. ಆದರೆ ಅದನ್ನು ಕೂಡ ನಾನು ಒಂದು ಮೊನ್ನೆ ಭಾಷಣ ಹೇಳಿದೆ, ಬೇರೆ ಪಕ್ಷದವರೇನು ಮಾಡಿದ್ರೆ ಅದು ಉದಾಹರಣೆಗೆ ನಾನು ಹೇಳ್ತೇನೆ. 2,000 ಇದು ಬರ್ತದೆ, ಎಂಥದ್ದು ಕೃಷಿಕರಿಗೆ ಫಸಲ್ ಬಿಮಾ ಯೋಜನೆ ಅಲ್ಲ, ಮತ್ತೊಂದು ಏನದು ಕಿಸಾನ್ ಯೋಜನೆ. 2,000 ಬರೋದು ವರ್ಷಕ್ಕೆ 6,000. ನಾನು ಕಿವಿಯಾರೆ ಕೇಳಿದ್ದೇನೆ, 3 ದಿನ ಬರ್ತದೆ. ಕಾಂಗ್ರೆಸ್ನವರು ಅಕ್ಕಿ ಕೊಟ್ರೆ ರೇಷನ್ ನಾವು ಕೊಟ್ಟದು ಅಂತ ಹೇಳ್ತಾರೆ. ಏನು ಗೌರ್ಮೆಂಟ್ ಕಾರ್ಯಕ್ರಮ, ಅವರು ರೇಷನ್ ಅಂಗಡಿದಾರೆ, ಸಂಪೇಟು ರೇಷನ್ ಅಂಗಡಿ ಉಂಟಂತ ಸ್ವಲ್ಪ. ಇದು ಏನು ಪ್ರಚಾರದ ಕೊರತೆ. ನಮ್ಮಲ್ಲಿ ಬೇಕಾದಷ್ಟು ಮೆಟೀರಿಯಲ್ ಇದೆ, ಅದಕ್ಕೆ ಮಾರ್ಕೆಟಿಂಗ್ ಮಾಡಬೇಕಲ್ಲ, ಬ್ರಾಂಡಿಂಗ್ ಮಾಡಿ. ನೋಡಿ, ಕೊಕ್ಕೋ ಕೋಲಾ ಇದೆ, ಕೊಕ್ಕೋ ಕೋಲಾ ವರ್ಸ್ಟ್ ಪ್ರಾಡಕ್ಟ್. ಅದರಲ್ಲಿ ಎಷ್ಟು ರಾಸಾಯನಿಕ ಪರ್ಸೆಂಟೇಜ್ ಉಂಟು ನಿಮಗೆ ಗೊತ್ತಿಲ್ಲ. ಅದನ್ನು ಬ್ರ್ಯಾಂಡಿಂಗ್ ಮಾಡಲಿಕ್ಕೆ ಅವರು ಕೋಟಿಗಟ್ಟಲೆ ಜಾಹೀರಾತು ಕೊಡ್ತಾರೆ. ನಮ್ಮಲ್ಲಿ ಒಳ್ಳೆ ಪ್ರಾಡಕ್ಟ್ ಇದೆ, ಅದರ ಬ್ರ್ಯಾಂಡಿಂಗ್ ಮಾಡಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಅದನ್ನು ನಾವು ಇವತ್ತು ಬ್ಲಾಕ್ ಅಧ್ಯಕ್ಷರ ಮೂಲಕ, ಇವತ್ತು ಪಂಚಾಯತ್ ಮಟ್ಟದಲ್ಲಿ ನಾವು ಅದನ್ನು ಸಮಿತಿಯನ್ನು ಮಾಡಿ ಅದನ್ನು ಮಾಡ್ತೇವೆ. ಅದನ್ನು ಮಾಡುವಂಥದ್ದು, ಮಾಧ್ಯಮ ಸಂವಾದ ಮಾಡುವಂಥದ್ದು, ಇದನ್ನು ಮಾಡುವಂಥದ್ದು ನಾವು ಮಾಡ್ತೇವೆ. ಅದಕ್ಕೆ ಒಂದು ಕಾರ್ಯ ಯೋಜನೆ ಹಾಕೊಡಿ. ನಮ್ದೇ ಆದ ವೈಯಕ್ತಿಕವಾದ ಒಂದು ಕೆಲವು ಕಾರ್ಯಕ್ರಮವನ್ನು ನಾವು ಅಲ್ಲ, ಇದು 2.5 ವರ್ಷ ಅಲ್ಲ, ಇದು 5 ವರ್ಷ. 5 ವರ್ಷ ಅಲ್ಲ, ಚುನಾವಣೆಗೆ ನೋಡಿ, ನಾನೊಂದು ಹೇಳ್ತೇನೆ, ಚುನಾವಣೆಗೆ ಸಂದರ್ಭದಲ್ಲಿ ಪ್ರಚಾರವನ್ನು ಜನರು ತಿಳಿದುಕೊಳ್ಳಿ. ನಾವೀಗ ಕಾರ್ಯಕ್ರಮವನ್ನು ಪ್ರಚಾರ ಮಾಡಬೇಕು. ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಹೇಳುವಾಗ ಚುನಾವಣೆ ನಮ್ಮದ ಹೇಳ್ತಾರೆ, ಅವ್ರು ಓಟಿಗೆ ಕೊಡೋದು ಅಂತ ಹೇಳ್ತಾರೆ. ನಾವು ಈಗ ನಮ್ಮ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ ಜನರಿಗೆ ರೀಚ್ ಆಗಿಲ್ಲ. ಕೆಲವು ಕಾರ್ಯಕ್ರಮ ಅದನ್ನು ಜನರಿಗೆ ತಲುಪಿಸುವಂತ ವಿಚಾರವನ್ನು ಮಾಡ್ತಿದ್ದೇವೆ. ಮಾಡ್ಲಿಕ್ಕೆ ಅದಕ್ಕೆ ನಿಮ್ಮ ಪ್ರತಿಪಕ್ಷದವರು ಸರ್ಕಾರದ ಕಾರ್ಯಕ್ರಮದೊಂದಿಗೆ ಪಕ್ಷದ ಸಿದ್ಧಾಂತವನ್ನು ಪ್ರಚಾರ ಮಾಡ್ತಾರೆ. ಹೌದು, ಕಾಂಗ್ರೆಸ್ ವಳಿಯಲ್ಲಿ ವಿಫಲಾಗಿದೆ ಗೊತ್ತಿದೆ. ಗೊತ್ತಿದೆ. ಕಾರ್ಯಕ್ರಮ ಪ್ರಚಾರವನ್ನು ಈಗ ನಾವು ಸಿದ್ಧಾಂತವನ್ನು ಫಸ್ಟಿಗೆ ಅಲ್ಲ, ಈಗ ನಾನು ಪ್ರೋಗ್ರಾಮ್ ಅಂತ ಹೇಳಿದೆ. ಈಗ ಸರ್ಕಾರದ ಕಾರ್ಯಕ್ರಮಗಳಿರಲ್ಲ, ಅದನ್ನು ಹೆಚ್ಚು ಗ್ರಾಮ ಮಟ್ಟದಲ್ಲಿ ಪ್ರಚಾರ ಮಾಡೋದು, ಸೋಷಿಯಲ್ ಮೀಡಿಯಾ ಮತ್ತೆ ನಾವು ಸ್ಪಾನ್ಸರ್ ಮಾಡಿಕೊಂಡು ಅಲ್ಲಿ ಫ್ಲೆಕ್ಸ್ ಹಾಕೊಂಡು ಮನೆ ಮನೆ ಭೇಟಿ ಕೊಡುವಂತ ಕಾರ್ಯಕರ್ತರಿಗೆ ಕೊಡುವಂತ. ನಾವು ಬೇರೆ ಸಂಘಟನೆ ಕೆಲಸದಲ್ಲಿ ಹೋಗುದಿಲ್ಲ. ನಮಗಿರೋದು ಈಗ ಬ್ಲಾಕ್ ಕಾಂಗ್ರೆಸ್ನ ಕಾರ್ಯಕ್ರಮ, ಸರ್ಕಾರದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕ್ರಮ ಹೆಚ್ಚು ಪ್ರಚಾರ ಕೊಡುವುದು ಸಾರ್ವಜನಿಕರಿಗೆ.
ನಾವು ಕಾರ್ಯಕರ್ತರಲ್ಲಿ ಅಲ್ಲೇ ಓಡಾಡ್ತದನ್ನ ಕಾರ್ಯಕರ್ತರ ಗ್ರೂಪ್ ಮಾಡ್ತೇವೆ. ಗ್ರೂಪ್ ಅಲ್ಲಿ ನೀವು ಕಾರ್ಯಕರ್ತರ ಕಾಂಗ್ರೆಸ್ ಗ್ರೂಪ್ ಅಲ್ಲಿ 40 ಗ್ರೂಪ್ ಉಂಟು ನನ್ನ ಇದರಲ್ಲಿ, ಅದು ಬಂದದೇ ಬರೋದು, ಅವರೇ ಇರುವುದು. ನಾನು ನೋಡುದೇ ಇಲ್ಲ ಅದನ್ನು ಏನ್ ಮಾಡಬೇಕು ಅಂದ್ರೆ ಜನರಲ್ ಪಬ್ಲಿಕ್ಗೆ ತಲುಪುವಂತ ವಿಷಯ ಮಾಡಬೇಕು. ನಾವು ಸರ್ಕಾರದ ಕಾರ್ಯಕ್ರಮವನ್ನು ಹೇಗೆ ಪ್ರಮೋಟ್ ಮಾಡಬೇಕು ಅಂತ ಹೇಳಿ ನಾವೊಂದು ಯೋಜನೆ ಮಾಡ್ತೇವೆ. ಪಕ್ಷದ ಕಾರ್ಯಕ್ರಮವನ್ನು ಹೇಗೆ ಮಾಡ್ತೇವೆ ಅಂತ ಹೇಳಿ, ಅಂದ್ರೆ ಎಲ್ಲ ಪಕ್ಷದ ಚಿಹ್ನೆ ಕಾಣುವಾಗ ಕೆಲವರು ನೋಡುದಿಲ್ಲ, ಕೆಲವರು ನೋಡುದಿಲ್ಲ. ಅದು ಈ ಹೊಸದಿಗಂತ ಪತ್ರಿಕೆ ಬೇಜಾರು ಮಾಡಿ, ಯಾರಿದ್ದಾರೆ ಹೊಸದಿಗ ಅದೆಷ್ಟಿದ್ದಾರೆ, ಅದು ಮಾಡುವಾಗೆಲ್ಲ ಮೊದಲೆಲ್ಲ ಇತ್ತು. ಅದು ಬಿಜೆಪಿಯವರ ಪತ್ರಿಕೆ, ಯಾಕೆ ಈಗಿಲ್ಲ, ಯಾಕೆ ಸ್ವಲ್ಪ ಕಮ್ಮಿ ಆಗಿದೆ. ಭಾರತಿ ಅವು ಬೇರೆ ಪತ್ರಿಕೆ ಅಂತೇಳಿ ಆಗಿದೆ. ಅದು ಒಳ್ಳೆ ವಿಷಯಗಳಿವೆ. ಆ ಬ್ರ್ಯಾಂಡ್ ಬರದ ರೀತಿಯಲ್ಲಿ ನಾವು ಜನರನ್ನು ರೀಚ್ ಆಗುವ ರೀತಿ ಜನರಿಗೆ ವಿಷಯ ತಲುಪಿದ್ದಾರೆ. ಈಗ 100ಕ್ಕೆ 100 ಆಗ್ತಂತ ಹೇಳಲಿಕ್ಕೆ ಆಗಲ್ಲ. ನಾವು ಈಗ 0 ಇದ್ದೇವೆ, ಅದನ್ನು 50% ಆದರೂ ನಾವು ಮಾಡಿದ್ರೆ ದೊಡ್ಡ ಸಕ್ಸಸ್. ಸಿದ್ಧಾಂತ ಬಹಳ ಅಗತ್ಯ. ಈಗ ಮನ್ರೇಗಾ ಕಾರ್ಯಕ್ರಮದ ಬಗ್ಗೆ ಜನರಿಗೆ ಗೊತ್ತಿಲ್ಲ ಯಾರಿಗೆ ಅಂತ ಹೇಳಿ. ಹಾಗೆ ಮನ್ರೇಗಾದ ಕಾರ್ಯಕ್ರಮ ಯಾರಿಗೆ ಕಾಂಗ್ರೆಸ್ ಅವ್ರಿಗೆ ನಷ್ಟ ಅಂತ, ಅದೇ ಜನರ ಪಬ್ಲಿಕ್ಗೆ ನಷ್ಟ ಆಗಿದೆ. ಅವ್ರಿಗೆ ಏನೆಲ್ಲ ಕಾರ್ಯಕ್ರಮ ಕುಂಟಿದಾಗ ಅಂತ ಹೇಳ್ಬೇಕು, ಅರ್ಥ ಆಯ್ತಾ? ಈಗ ಬೆಳೆ ವಿಮೆ ಯೋಜನೆಯಲ್ಲಿ ನಾನು ಈಗ ಹೇಳ್ಬೇಕು ಬೇಡ, ಅದು ಪ್ರೆಸ್ ಪಾಯಿಂಟ್ ಮಾಡಬೇಡಿ, ಒಂದು ಅನ್ಅಫಿಷಿಯಲ್ ಇನ್ನೊಂದು ಬರ್ತೇನೆ. 10% ಮಾತ್ರ ಸೆಂಟ್ರಲ್ ಗೌರ್ಮೆಂಟ್ ಕೊಡೋದು, ಬಾಕಿ ಎಲ್ಲ ಸ್ಟೇಟ್ ಗೌರ್ಮೆಂಟ್ ಕೊಡೋದು. ಒಂದು ವರ್ಷ 54% ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದೆ. ಇದು ಯಾರು ಮಾಡಬೇಕು? ಆ ಥರ ಮಾಡಬೇಕು. ಅದನ್ನು ಮಾಡುವಂಥ ವಿಚಾರವನ್ನು ಮಾಡ್ತಾರೆ. ಇದು ಪ್ರಾರಂಭ. ಅಂದ್ರೆ ಸೋಷಿಯಲ್ ಮೀಡಿಯಾ ಟೀಮ್ ಇದೆ, ಅದೇನಾಗಿದೆ, ಒಬ್ಬೊಬ್ಬರ ನಾಯಕರನ್ನು ಹೋಗಲುವಂತ ಕೆಲಸ ಮಾಡ್ತಾರೆ. ಅದನ್ನು ಮಾಡ್ಲಿಕ್ಕಿಲ್ಲ. ನಾವು ನೋಡಿ, ನೀವು ಏನೆಲ್ಲ ಅಂತ ನಿಮ್ಮ ಸಲಹೆ ನಾವು ತಗೊಳ್ತೇವೆ ಹೇಗೆ ಮಾಡಬೇಕು ಅಂತ. ನಮಗೆ ನೀವು ಬೇಕಲ್ಲ, ನಮಗೆ ನಿಮಗೆ ಸಂಬಂಧ ಜಾಸ್ತಿ ಇರ್ತದೆ. ಇನ್ನು ಜನರ ಜಾಗೃತಿ ಮೂಡಿಸಿ, ಜನರಿಗೆ ಫಸ್ಟ್ಗೆ ಜಾಗೃತಿ ಮೂಡಿಸೋದು ಹೇಗೆ ಡಾಕ್ಟ್ರೆ? ಈ ವಿಚಾರ ಮನ್ರೇಗಾದ ಜಾಗೃತಿ ಮೂಡಿಸೋದು, ನಮ್ಮ ವಿಚಾರವನ್ನ ತಿಳಿಸೋದಾಗ್ತದೆ. ಸರ್ಕಾರದ ಯೋಜನೆಗಳು, ಕಾರ್ಯಗತವಾದ ಯೋಜನೆಗಳು ಇನ್ನೂ ಮಾಡುವಂಥದ್ದು ಕೆಲವು ಜನರಿಗೆ ರೀಚ್ ಆಗುವುದಿಲ್ಲ. ಒಟ್ಟು ಮತ್ತು ಪಕ್ಷ ಸಿದ್ಧಾಂತ ಸಾಮರಸ್ಯ, ಒಟ್ಟು ಡೆವಲಪ್ಮೆಂಟ್ ಮಾತ್ರ ಅಲ್ಲ, ಒಟ್ಟು ಸಮಾಜದಲ್ಲಿ ಸಾಮರಸ್ಯ ಮೂಡುವಂಥ ವಿಚಾರವೇ ಮುಖ್ಯ ಧ್ಯೇಯ ಕಾಂಗ್ರೆಸ್. ಅಂಥ ವಿಚಾರಗಳನ್ನು ನಾವು ಈ ಪ್ರಚಾರ ಸಮಿತಿಯ ಮುಖಾಂತರ ಎಲ್ಲ ಬೇರೆ ಬೇರೆ ನಮ್ಮದು ಮುಂಚೂಣಿ ಘಟಕಗಳಿವೆ, ಬ್ಲಾಕ್ ಘಟಕಗಳಿವೆ, ಒಟ್ಟು ಟುಗೆದರ್ ಸೇರಿಕೊಂಡು ಒಂದು ಸಮಗ್ರವಾದ ಬದಲಾವಣೆ, ಸಮಗ್ರವಾದ ಸಂಘಟನೆ ಮುಖ್ಯ ಧ್ಯೇಯ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.